ಮುಂಬಯಿಯ ಮಗುವೀರ ವ್ಯವಸ್ಥಾಪಕ ಮಂಡಳಿ ಮೀರಾ ಭಾಯಂದರ್ ಶಾಖೆಯ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ವಿ4 ನ್ಯೂಸ್ನ ಆಡಳಿತ ನಿರ್ದೇಶಕ ಲಕ್ಷ್ಮಣ್ ಕುಂದರ್ ಅವರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು. ಮಂಡಳಿಯ ಪದಾಧಿಕಾರಿಗಳು ಶಾಲು ಹೊದಿಸಿ ಹೂಗುಚ್ಛವನ್ನು ನೀಡಿ ಅಭಿನಂದಿಸಿದರು. ಮೊಗವೀರ ವ್ಯವಸ್ಥಾಪನಾ ಮಂಡಳಿಯ ಮೀರಾ ಭಯಾಂದರ್ ಶಾಖಾ ಸಮಿತಿಯ ಅಧ್ಯಕ್ಷ ಸುರೇಶ್ ಎಸ್ ಕುಂದರ್ ಸಹಿತ ಶಾಖೆಯ ಪದಾಧಿಕಾರಿಗಳು ಲಕ್ಷ್ಮಣ್ ಕುಂದರ್ ಸವಿತಾ ಲಕ್ಷ್ಮಣ್ ದಂಪತಿಗೆ ಶಾಲು ಹೊದಿಸಿ ಹೂಗುಚ್ಛವನ್ನ ನೀಡಿ ಅಭಿನಂದಿಸಿದ್ರು. ಈ ಸಂದರ್ಭ ಮಾತನಾಡಿದ ಶಾಖಾ ಸಮಿತಿ ಅಧ್ಯಕ್ಷ ಸುರೇಶ್ ಎಸ್ ಕುಂದರ್ ಅವರು, ಲಕ್ಷ್ಮಣ್ ಕುಂದರ್ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿರುವುದು ನಮಗೆಲ್ಲ ಸಂತಸ ತಂದಿದೆ. ಅವರು ಮಾಧ್ಯಮ ಕ್ಷೇತ್ರಕ್ಕೆ ಸಲ್ಲಿಸಿರುವ ಸೇವೆ ಅಪಾರ. ಅವರ ಮೂಲಕ ಇನ್ನಷ್ಟು ಸಮಾಜಮುಖಿ ಕೆಲಸಗಳು ನಡೆದು ರಾಷ್ಟ್ರ ಪ್ರಶಸ್ತಿ ಲಭಿಸುವಂತಾಗಲಿ ಎಂದು ಆಶಯ ವ್ಯಕ್ತಪಡಿಸಿದ್ರು. ಮೊಗವೀರ ವ್ಯವಸ್ಥಾಪಕ ಮಂಡಳಿ ಮೀರಾ ಭಾಯಂದರ್ ಶಾಖೆ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುವುದುಂಡು. ಅಂಚನೆ 6 ಮಂದಿನ ಮಾಧ್ಯಮ ಬೊಕ್ಕ ಸಾಮಾಜಿಕ ಸೇವೆಯನ್ನು ಮಲ್ತೊಂದಿತ್ತಿನ ಈ ಅಪಾರ ಕೊಡುಗೆ ಐತ ಬಗ್ಗೆ ಏತು ಎಂಕ್ಲು ಪ್ರಶಂಸೆ ಪಂಡಲ ಕಡಿಮೆನೆ ದೇವೇರು ಅರಡ ನನಾತ್ ಸೇವೆ ಸಲ್ಲಿಸಾದು ಅಂಚನೆ ರಾಜ್ಯ ಪ್ರಶಸ್ತಿ ತಿಕ್ಕಿನಲ್ಕನೆ ಅಡೆಗೆ ಸೀಮಿತ ಆವಂದೆ ಅವು ರಾಷ್ಟ್ರ ಪ್ರಶಸ್ತಿ ತಿಕ್ಕು ನಂಚಿನ ಒಂಜಿ ಸಂದರ್ಭ ಒದಗದ ಬರಡು ಪಣದ ಎಂಕ್ಲು ಅರೆಗೆ ಅಭಿನಂದನೆ ಸಲ್ಲಿಸೋದಿಲ್ಲ ಅರ್ನ ಪರಿವಾರ ಹೋಗ್ಲ ದೇವೇರು ಸುಖ ಶಾಂತಿ ನೆಮ್ಮದಿನ ಕೊರಡು. ಈ ವೇಳೆ ಮೊಗವೀರ ವ್ಯವಸ್ಥಾಪಕ ಮಂಡಳಿಯ ಮುಂಬೈನ ಮೀರಾ ಭಾಯಾಂದರ್ ಶಾಖೆಯ ಉಪಾಧ್ಯಕ್ಷ ಧನಂಜಯ ಸಾಲ್ಯನ್, ಗೌರವ ಕಾರ್ಯದರ್ಶಿ ಗಂಗಾಧರ ಸ್ಪಂಕೇರ, ಜೊತೆ ಕಾರ್ಯದರ್ಶಿ ಸಂದೀಪ್ ಜಿ ಕುಂದರ್, ಗೌರವ ಕೋಶಾಧಿಕಾರಿ ತಿಲಕ್ ಎನ್ ಸುವರ್ಣ, ಜೊತೆ ಕೋಶಾಧಿಕಾರಿ ಹರೀಶ್ ಎಸ್ ಕೋಟ್ಯಾನ್, ಲಕ್ಷ್ಮಣ್ ಕುಂದರ್ ಅವರ ಸಹೋದರಿ ರೇವತಿ ಸುವರ್ಣ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.